ರಾಷ್ಟ್ರೀಯ ಹೆದ್ದಾರಿ ಬಳಿಯ ಸಾರ್ವಜನಿಕ ಸ್ಥಳದಲ್ಲಿ ತ್ಯಾಜ್ಯವನ್ನು ಎಸೆಯುತ್ತಿರುವ ಬಗ್ಗೆ ಸ್ಥಳೀಯರು ನೀಡಿದ ಮಾಹಿತಿಯಂತೆ ಸ್ಥಳಕ್ಕಾಗಮಿಸಿದ ಮಂಜೇಶ್ವರ ಪಂಚಾಯತ್ನ ಅಧಿಕೃತರು ಆಂಧ್ರ ಪ್ರದೇಶವಾಗಿರುವ ಲಾರಿ ಚಾಲಕನನ್ನ ಸೆರೆ ಹಿಡಿದು ಲಾರಿಯನ್ನ ವಶಕ್ಕೆ ತೆಗೆದು ದಂಡ ವಿಧಿಸಿದ ಘಟನೆ ನಡೆದಿದೆ. ಕೆಲ ವಾರಗಳ ಹಿಂದೆ ಈ ಪರಿಸರವನ್ನು ಸ್ಥಳೀಯರು ಹಾಗೂ ವಿವಿಧ ಸಂಘಟನೆಗಳ ಕಾರ್ಯಕರ್ತರ ಸೇವೆಯೊಂದಿಗೆ ಸ್ವಚ್ಛಗೊಳಿಸಲಾಗಿತ್ತು. ಈ ಮಧ್ಯೆ ಲಾರಿ ಚಾಲಕ ಹಾಡು ಹಗಲಲ್ಲಿ ತ್ಯಾಜ್ಯವನ್ನು ಉಪೇಕ್ಷಿಸಲು ಮುಂದಾಗಿದ್ದು ಹಲವರ ಆಕ್ರೋಶಕ್ಕೂ ಕಾರಣವಾಗಿತ್ತು. ಮಂಜೇಶ್ವರ ಗ್ರಾಮ ಪಂಚಾಯತ್ನ ಕಾರ್ಯದರ್ಶಿ ಉಸ್ತುವಾರಿಯಾಗಿರುವ ಶೈಲೇಶ್ ಸಿಬ್ಬಂದಿ ವಿಪಿನ್ ಲಾಲ್, ಉಪಾಧ್ಯಕ್ಷ ರಫೀಕ್ ಕಾರ್ಯಾಚರಣೆಯ ವೇಳೆ ಹಾಜರಿದ್ದರು. ತ್ಯಾಜ್ಯ ಸಂಗ್ರಹವಾಗುತ್ತಿರುವ ಸ್ಥಳಗಳಲ್ಲಿ ಗ್ರಾಮ ಪಂಚಾಯತ್ ವತಿಯಿಂದ ಸಿಸಿ ಕ್ಯಾಮೆರಾಗಳನ್ನು ಸ್ಥಾಪಿಸಿ ಅದರ ಆಧಾರದಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ತ್ಯಾಜ್ಯವನ್ನು ಎಸೆಯುತ್ತಿರುವವರ ವಿರುದ್ಧ ಯಾವುದೇ ಮುಲಾಜಿಲ್ಲದೆ ಸಂಬಂಧಪಟ್ಟವರು ಕ್ರಮಕ್ಕೆ ಮುಂದಾಗಬೇಕೆಂಬುದಾಗಿ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಚಾಲಕನಿಂದ ದಂಡ ವಸೂಲಿ ಮಾಡಿದ ಬಳಿಕ ವಾಹನವನ್ನು ಬಿಟ್ಟುಕೊಡಲಾಯಿತು. മഞ്ചേശ്വരം പഞ്ചായത്തിലെ ഹൊസങ്കടിയിലെ വേസ്റ്റുകൾ ആൾക്കാരിടുന്നുണ്ട്. നമ്മളിവിടെ റോഡ് സൈഡിൽ നിന്നെല്ലാം മാറ്റിയതാണ്. അവിടെ വീണ്ടും കൊണ്ടുവന്ന ലോറിക്കാര് വേസ്റ്റ് പ്ലാസ്റ്റിക് കവറിനകത്ത് ഇടുന്നുണ്ട്. അത് നമ്മളിപ്പോൾ ഒരു ലോറി പിടിച്ചിട്ടുണ്ട്. ആ ലോറിയിൽ ഒരു ഫൈൻ ഇട്ട് അവരെ വിടാൻ പോവുകയാണ്. അവർ ഫൈൻ അടച്ചില്ലാന്നുണ്ടെങ്കിൽ കേസ് ചാർജ് ചെയ്യുകയാണ്. ഇതുപോലെ ആയിരിക്കും ഇനി മുഴുവൻ വാഹനങ്ങളെയും വ്യക്തികളെയും ഇതുപോലെ ഫൈൻ ഈടാക്കുകയോ കേസ് ചാർജ് ചെയ്യുകയോ ചെയ്യുന്നതായിരിക്കും. എല്ലാവരും വളരെ റഹ്മാൻ ഉദ്യാവര, V4 ന്യൂസ്, മഞ്ചേശ്വര.